ಸೂಪರ್ ಪರ್ಫೆಕ್ಟ್ ಮೆದುಮೆದುವಾಗಿರುವಂತಹ ಬಲೂನ್ ಥರ ಉಬ್ಬಿರುವಂತಹ ಕ್ರಿಸ್ಪಿ ಪೂರಿ ಮಾಡಬೇಕಾ? ಹಾಗೆಯೇ ಈ ಪೂರಿಗೆ ಒಂದು ಅದ್ಭುತವಾಗಿರುವಂತಹ ಸೈಡ್ ಡಿಶ್ ಯಾವುದು ಅಂತ ಗೊತ್ತಾಗಬೇಕಾ? ಹಾಗಾದರೆ ನನ್ನ ಈ ವಿಡಿಯೋನ ಒಂಚೂರು ಸ್ಕಿಪ್ ಮಾಡದೆ ಕಡೆಯ ತನಕ ನೋಡಿ. ಹಲೋ ನಮಸ್ತೆ, ಹೇಗಿದ್ರಿ ಎಲ್ರು? ಯೂಶ್ವಲ್ ಆಗಿ ಪೂರಿ ಮಾಡೋದು ಸಾಧಾರಣಕ್ಕೆ ಎಲ್ರಿಗೂ ಗೊತ್ತಿರುತ್ತೆ. ಬಟ್ ನಾವು ಮಾಡೋ ಪ್ರತಿ ಪೂರಿನೂ ಮೆದುವಾಗಿ ಸೂಪರ್ ಆಗಿರಬೇಕು, ಉಬ್ಬಿ ಬರಬೇಕು, ಕ್ರಿಸ್ಪಿ ಆಗಿರಬೇಕು ಅಂತಂದರೆ ಸ್ವಲ್ಪ ಕಷ್ಟ. ಇವತ್ತಿನ ನನ್ನ ವಿಡಿಯೋದಲ್ಲಿ ಕೆಲವೊಂದು ಸೂಪರ್ ಟಿಪ್ಸನ್ನು ನಾನು ಹೇಳ್ತಾ ಇದ್ದೀನಿ. ಈ ಟಿಪ್ಸನ್ನು ಏನಾದರೂ ನೀವು ಫಾಲೋ ಮಾಡಿದರೆ ನಾವು ಮಾಡೋ ಪ್ರತಿ ಪೂರಿನೂ ಸೂಪರ್ ಆಗಿರುತ್ತೆ, ಮೆದುವಾಗಿರುತ್ತೆ, ಕ್ರಿಸ್ಪಿ ಆಗಿರುತ್ತೆ ಮತ್ತು ಉಬ್ಬಿ ಬಂದಿರುತ್ತೆ. ಇದರ ಜೊತೆಗೆ ಈ ಪೂರಿಗೊಂದು ಸೂಪರ್ ಆಗಿರುವಂತಹ ಸ್ಪೆಷಲ್ ಟೊಮೆಟೊ ಗೊಜ್ಜಿನ ರೆಸಿಪಿಯನ್ನು ಕೂಡ ಹಾಕ್ತಾ ಇದ್ದೀನಿ. ವಿಡಿಯೋನ ನೋಡಿ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ನನ್ನ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ಮೊದಲನೇದಾಗಿ ಪರ್ಫೆಕ್ಟಾಗಿ ಪೂರಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾವು ಪೂರಿ ಮಾಡಲಿಕ್ಕೆ ಯಾವಾಗಲೂ ಹಿಟ್ಟನ್ನು ಕಲಿಸ್ಕೋಬೇಕಾದ್ರೆ ಬಿಸಿ ನೀರನ್ನು ತಗೋಬೇಕು. ನೀರು ಒಂಚೂರು ಉಗುರು ಬೆಚ್ಚಗಿರಬೇಕು. ನಾನು ಈ ಕಪ್ಪಲ್ಲಿ 1-2 ಕಪ್ಪಷ್ಟು ಹಿಟ್ಟು ಹಾಕ್ತಾ ಇದ್ದೇನೆ. ಆದ್ದರಿಂದ 1 ಕಪ್ಪಷ್ಟು ಉಗುರು ಬೆಚ್ಚಗಿನ ನೀರು ತಗೊಂಡಿದ್ದೀನಿ. ಅದಕ್ಕೆ ಅರ್ಧ ಸ್ಪೂನಷ್ಟು ಉಪ್ಪು ಮತ್ತು ಅರ್ಧ ಸ್ಪೂನಷ್ಟು ಸಕ್ಕರೆನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೇನೆ. ಸಕ್ಕರೆ ಏನಕ್ಕಂತಂದರೆ ಪೂರಿ ಗೋಲ್ಡನ್ ಕಲರ್ ಬರುತ್ತೆ. ಇವಾಗ ನೀರನ್ನು ರೆಡಿ ಮಾಡ್ಕೊಂಡಿದ್ದೇನೆ. ಇವಾಗ ಮಿಕ್ಸಿಂಗ್ ಬೌಲಿಗೆ 2 ಕಪ್ಪಷ್ಟು ಗೋಧಿ ಹಿಟ್ಟು, ಅದಾದ ನಂತರ 2 ಟೇಬಲ್ ಸ್ಪೂನಷ್ಟು ರವೆ ಹಾಕ್ಕೊಳ್ಳಿ. ರವೆ ಯಾವುದಾದ್ರೂ ಆಗುತ್ತೆ, ಸೂಜಿ ರವೆ, ಚಿರೋಟಿ ರವೆ ಯಾವುದಾದ್ರೂ ಆಗುತ್ತೆ. ರವೆ ಯಾಕೆ ಹಾಕೋದಂತಂದರೆ ಪೂರಿ ಕ್ರಿಸ್ಪಿಯಾಗಿ ಬರುತ್ತೆ. ಅದಾದ ನಂತರ 2 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು. ಮೈದಾ ಹಿಟ್ಟು ಏನಕ್ಕಂತಂದರೆ ಪೂರಿ ಸಾಫ್ಟಾಗಿ ಬರುತ್ತೆ. ಇಷ್ಟಾದ ನಂತರ 1-2 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳಿ. ನಾನು ಕೊಕೊನಟ್ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ನೀವು ಮೊದಲು ಹಿಟ್ಟನ್ನು ಕೈಯಲ್ಲಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಫಸ್ಟ್ ಕೈಯಲ್ಲಿ ಡ್ರೈ ಆಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದ ನಂತರ ಇವಾಗ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋದು ತುಂಬಾ ಮುಖ್ಯ. ಯಾಕಂತಂದರೆ ಒಮ್ಮೆಗೆ ಎಲ್ಲ ನೀರನ್ನು ಹಾಕಿ ಕಲಿಸ್ಕೋಬಾರ್ದು. ನಿಧಾನಕ್ಕೆ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊತಾ ಬರಬೇಕು. ಪೂರಿಗೆ ಜಾಸ್ತಿ ಎಣ್ಣೆ ತಗೋಬಾರ್ದು ಅಂತಿದ್ರೆ, ಪೂರಿಲಿ ಕೆಲವೊಂದು ಸರಿ ಎಣ್ಣೆ ಹೀಗೆ ನಾವು ಅದನ್ನ ಪ್ರೆಸ್ ಮಾಡಿದರೆ ಇಳಿತಾ ಇರುತ್ತೆ. ಆ ಥರ ಇರಬಾರ್ದು ಅಂತ ಇದ್ದರೆ ಹಿಟ್ಟನ್ನು ನಾವು ತುಂಬ ಚಪಾತಿಗೆ ಕಲಿಸ್ತೀವಲ್ವ, ಆ ಥರ ಸಾಫ್ಟಾಗಿ ಕಲಿಸ್ಕೋಬಾರ್ದು, ಅಷ್ಟು ಮೆದುವಾಗಿ ಕಲಿಸ್ಕೋಬಾರ್ದು. ಹಿಟ್ಟು ಒಂದು ಸ್ವಲ್ಪ ನೋಡಿ, ಇದು ಇವಾಗ ಕರೆಕ್ಟಾಗಿದೆ. ಇಷ್ಟು ಗಟ್ಟಿ ಇರಬೇಕು. ಇಷ್ಟು ಗಟ್ಟಿ ಇದ್ರೂ ಪೂರಿ ಸಾಫ್ಟಾಗಿ ಬರುತ್ತೆ. ಯಾಕಂತಂದರೆ ನಾವು ಮೈದಾ ಹಿಟ್ಟು ಹಾಕಿದ್ದೀವಿ. ಅದಾದ ನಂತರ ಇದನ್ನ ಲಾಟಿಸ್ಕೊಳ್ಳುವಾಗ ನಾವು ಒಂಚೂರು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊತೀವಿ. ಹಿಟ್ಟನ್ನು ಕಲಿಸ್ಬಿಟ್ಟು ಒಂದು 5 ನಿಮಿಷ ಅದನ್ನ ರೆಸ್ಟ್ ಮಾಡಲಿಕ್ಕೆ ಬಿಟ್ಟು, ಅದಾದ ನಂತರ ಕೊನೆಗೆ ನಾವಿವಾಗ ಚಿಕ್ಕ ಉಂಡೆ ಮಾಡ್ಕೋಬೇಕಾಗುತ್ತೆ. 2 ಕಪ್ ಹಿಟ್ಟು ತಗೊಳ್ಳೋದಿದ್ರೆ 1 ಕಪ್ ನೀರು ಸಾಕಾಗುತ್ತೆ. ನಾನು ಮಾಡಿರೋದ್ರಲ್ಲಿ 1 ಕಪ್ಪಲ್ಲಿ ಕೂಡ ಸ್ವಲ್ಪ ಉಳಿದಿತ್ತು, ಎಲ್ಲ ಹಾಕ್ಕೊಂಡಿಲ್ಲ. ಚಿಕ್ಕ ಉಂಡೆಗಳನ್ನು ಮಾಡಿಕೊಂಡು ರೆಡಿ ಇಟ್ಕೊಂಡಿರಿ. ಇವಾಗ ಪ್ರತಿಯೊಂದು ಉಂಡೆನ ನಾವು ಲಟ್ಟಿಸ್ಕೊಳ್ಳುವಾಗ ಕೈಗೆ ಎಣ್ಣೆ ಹಚ್ಚಿ ಈ ಥರ ಮತ್ತೊಂದು ಸರಿ ಉಂಡೆನ ರೋಲ್ ಮಾಡಿಕೊಂಡು ಇವಾಗ ಪೂರಿನ ಲಟ್ಟಿಸ್ಕೋಬೇಕಾಗುತ್ತೆ. ಪೂರಿನ ಲಟ್ಟಿಸ್ಕೊಳ್ಳುವಾಗ ಅಷ್ಟೇ ತುಂಬ ಪ್ರೆಷರ್ ಹಾಕಿ ಲಟ್ಟಿಸಬೇಡಿ, ಸಾಫ್ಟಾಗಿ ಲಟ್ಟಿಸ್ಕೋಬೇಕು. ಮತ್ತು ತುಂಬ ತೆಳುನೂ ಇರಬಾರ್ದು, ತುಂಬ ದಪ್ಪನೂ ಕೂಡ ಇರಬಾರ್ದು. ನಿಧಾನಕ್ಕೆ ಲಟ್ಟಿಸ್ಕೊಳ್ಳಿ. ನೋಡಿ, ಇದೀಗ ಕರೆಕ್ಟಾಗಿದೆ. ತುಂಬ ದಪ್ಪನೂ ಇಲ್ಲ, ತುಂಬ ತೆಳು ಇಲ್ಲ. ಇಷ್ಟಾದರೆ ಸಾಕು. ಉಂಡೆ ಮಾಡುವಾಗ ಮಾತ್ರ ಪ್ರತಿಯೊಂದಕ್ಕೆ ನೀವು ಕೊಕೊನಟ್ ಆಯಿಲನ್ನು ಕೈಗೆ ಸವರಿಬಿಟ್ಟೆ ಉಂಡೆ ಮಾಡ್ಕೋಬೇಕು. ಯಾವಾಗಲೂ ಹಿಟ್ಟು ಹಾಕಿ ನಾವು ಲಟ್ಟಿಸ್ಕೊಳ್ಳಲ್ಲ. ಹಿಟ್ಟು ಹಾಕಿ ಲಟ್ಟಿಸ್ಕೊಂಡ್ರೆ ಏನಾಗುತ್ತೆ, ನಾವು ಪೂರಿ ಫ್ರೈ ಮಾಡುವಾಗ ಹಿಟ್ಟೆಲ್ಲ ಕೊನೆಗೆ ಕರಟಿ ಬ್ಲ್ಯಾಕ್ ಆಗೋಗುತ್ತೆ ಎಣ್ಣೆ. ಈಗ ಪೂರಿ ಕಾಯಿಸುವಾಗಲೂ ನಿಮಗೆ ರೊಟ್ಟಿ ಥರ ಆಗಬಾರ್ದು ಅಂತಂದರೆ ತುಂಬ ಕೇರ್ಫುಲ್ಲಾಗಿ ಕಾಯಿಸಬೇಕು. ಎಣ್ಣೆನ ಫಸ್ಟ್ ಸ್ಟವ್ ಮೇಲೆ ದೊಡ್ಡ ಉರಿಯಲ್ಲಿಟ್ಟು ಕಾಯಿಸ್ಕೊಂಡು, ಅದಾದ ನಂತರ ಎಣ್ಣೆ ಕಾದ ನಂತರ ಅದನ್ನ ಸಣ್ಣ ಉರಿ ಮೀಡಿಯಮ್ ಫ್ಲೇಮಿಗೆ ಇಟ್ಬಿಟ್ಟು ಸ್ಟವನ್ನು ಪೂರಿನ ನಿಧಾನಕ್ಕೆ ಹಾಕೋಬೇಕು. ಒಂದೇ ಸರಿ ಹಾಕೋದಲ್ಲ, ನಿಧಾನಕ್ಕೆ ಹಾಕಿ ಜಸ್ಟ್ 1 ಸೆಕೆಂಡು ಬಿಡಬೇಕಾಗಿಲ್ಲ. 1-2 ಸೆಕೆಂಡಲ್ಲಿ ಕಾದ ಎಣ್ಣೆಗೆ ಪೂರಿನ ಹಾಕಿದಾಗ ಪೂರಿ ಉಬ್ಬಿ ಬರುತ್ತೆ. ಜಸ್ಟ್ 2 ಸೆಕೆಂಡ್ ಬಿಟ್ಟು ಅದನ್ನ ಟರ್ನ್ ಮಾಡಿ ಹಾಕಿದರೆ ಸಾಕು. ನೋಡಿ, ನೀವೇ ನೋಡಿದಿರ ಲೈವ್ ಆಗಿ ಯಾವ ಥರ ಪೂರಿ ಉಬ್ಬಿ ಬಂದಿದೆ, ಎಷ್ಟು ಸೂಪರಾಗಿದೆ ಅಂತ. ಫಸ್ಟ್ ಎಣ್ಣೆನ ಪೂರ್ತಿ ಕಾಯಿಸ್ಬಿಟ್ಟು ಕೊನೆಗೆ ಪೂರಿ ಹಾಕುವಾಗ ಎಣ್ಣೆನ ಸ್ಟವನ್ನು ಮೀಡಿಯಮ್ ಫ್ಲೇಮ್ಗಿಟ್ಟು ನೀವು ಒಂದೊಂದೇ ಪೂರಿನ ಹಾಕಿ ಕಾಯಿಸ್ಕೋಬೇಕಾಗುತ್ತೆ.
ನೋಡಿದ್ರಲ್ಲ ಎಷ್ಟು ಸೂಪರ್ಬ್ ಆಗಿರುವಂತಹ ಪೂರಿನ ರೆಡಿ ಮಾಡಿದ್ವಿ ಅಂತ. ಇವಾಗ ಇದಕ್ಕೆ ಒಂದು ಸೂಪರ್ ಆಗಿರುವಂತಹ ಟೊಮೆಟೊ ಗೊಜ್ಜನ್ನು ಹೇಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಪೂರಿಗೆ. ಇದಕ್ಕಿಂತ ಅದ್ಭುತವಾಗಿರುವಂತಹ ಸೈಡ್ ಡಿಶ್ ಯಾವುದೂ ಇಲ್ಲ ಅಂತಲೇ ಹೇಳ್ಬೋದು. ಪೂರಿ ಮತ್ತು ಟೊಮೆಟೊ ಗೊಜ್ಜು ಬೆಸ್ಟ್ ಕಾಂಬಿನೇಷನ್. ಟೊಮೆಟೊನ ಹಣ್ಣಾಗಿರೋ ಟೊಮೆಟೊನ ತಗೊಳ್ಳಿ ಮತ್ತು ಇಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ತುಂಬಾ ಸಪ್ರಕ್ಕೆ ಕಟ್ ಮಾಡ್ಕೋಬೇಕು. ನಿಮಗೆ ಟೊಮೆಟೊ ಗೊಜ್ಜು ತುಂಬಾ ಸೂಪರಾಗಿ ಬರಬೇಕು ಅಂತಂದರೆ ಚಿಕ್ಕದಾಗಿ ಸ್ಲೈಸ್ ಮಾಡ್ಕೊಳ್ಳಿ. ಒಂದು ನೀರುಳ್ಳಿ ಸಾಕು. 10 ಟೊಮೆಟೊಗೆ ಒಂದು ನೀರುಳ್ಳಿ ಹಾಕೊತಾ ಇದ್ದೀನಿ, ಜಾಸ್ತಿ ಬೇಡ. ಇವಾಗ ಸ್ಟವ್ ಮೇಲೆ ಗೊಜ್ಜು ಮಾಡಲಿಕ್ಕೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕಿ 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಅದು ಪಟಪಟ ಅಂದ ನಂತರ ಈಗ ಕಟ್ ಮಾಡಿಟ್ಟಿರುವಂತಹ ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಎಸಳು, ಒಂದು 8-10 ಬೆಳ್ಳುಳ್ಳಿ ಎಸಳು, ಗುದ್ದಿಟ್ಟಿರೋ ಬೆಳ್ಳುಳ್ಳಿ ಎಸಳು ಮತ್ತು ಕರಿಬೇವು ಇಷ್ಟನ್ನು ಹಾಕ್ಕೊಂಡು ನೀವು ಹೈ ಫ್ಲೇಮ್ ಇಟ್ಕೊಂಡು ಇದನ್ನ ಫ್ರೈ ಮಾಡ್ಬೋದು. ಇವಾಗೇನು ಫ್ಲೇಮ್ ಲೋ ಇಡೋ ಅವಶ್ಯಕತೆ ಇಲ್ಲ. ಹೈ ಫ್ಲೇಮಲ್ಲಿ ಆನಿಯನನ್ನು ನೀಟಾಗೆಲ್ಲ ಫ್ರೈ ಮಾಡಿಕೊಂಡು ಇವಾಗ ಟೊಮೆಟೊನ ಹಾಕ್ಕೊಳ್ಳೋಣ. ಟೊಮೆಟೊನ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ, ನೀಟಾಗಿ ತಿರುಗಿಸ್ಕೊಳ್ಳಿ ಸೌಟಲ್ಲಿ. ಎಣ್ಣೆಯಲ್ಲಿ ಒಂಚೂರು ಫ್ರೈ ಆದರೆ ಸಾಕು, ಜಸ್ಟ್ ಒಂದು 20 ಸೆಕೆಂಡ್ ನೀವು ಅದರಲ್ಲಿ ಫ್ರೈ ಮಾಡಿದ ನಂತರ ಇವಾಗ 1 ಟೇಬಲ್ ಸ್ಪೂನಷ್ಟು ಉಪ್ಪು, ನಾನು ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ, ಇದನ್ನು ಹಾಕಿಬಿಟ್ಟು ಕಲಿಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ನಾವು ಪಾತ್ರೆನ ಮುಚ್ಚಿಬಿಟ್ಟು ಹೈ ಫ್ಲೇಮಲ್ಲಿ ಟೊಮೆಟೊನ ಒಂದು 3 ನಿಮಿಷ ಬೇಯಿಸಬೇಕು. 3 ನಿಮಿಷದೊಳಗಡೆ ಟೊಮೆಟೊ ಬೇಯುತ್ತೆ. ಹಣ್ಣಾಗಿರೋ ಟೊಮೆಟೊ ಬೇಯಲಿಕ್ಕೇನು ಜಾಸ್ತಿ ಹೊತ್ತು ಬೇಕಾಗಿಲ್ಲ. ಟೊಮೆಟೊ ಬೆಂದಿದೆ. ಇವಾಗ ಇದಕ್ಕೆ ಮಸಾಲೆ ಪುಡಿಗಳನ್ನು ಹಾಕ್ಕೊಳ್ಳೋಣ. ನಾನು ಏನೆಲ್ಲ ಹಾಕ್ಕೊತಿದ್ದೀನಿ ಅಂತಂದರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅರ್ಧ ಟೇಬಲ್ ಸ್ಪೂನಷ್ಟು ಮನೆಯಲ್ಲೇ ಮಾಡಿರೋ ಗರಂ ಮಸಾಲ, ಒಂದು 3/4 ಟೇಬಲ್ ಸ್ಪೂನಷ್ಟು ಖಾರ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ. ಈ ಎಲ್ಲ ಪುಡಿಗಳು ನಾನು ಮನೆಯಲ್ಲೇ ಮಾಡಿರೋದು. ಅಂದರೆ ಈ ಖಾರ ಪುಡಿ ಬಿಟ್ಟು ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಹೇಗೆ ಮನೆಯಲ್ಲೇ ಮಾಡೋದು ಈ ಪುಡಿಗಳನ್ನು ಅಂತ ಚೆಕ್ ಮಾಡ್ಕೋಬೋದು. ಮಸಾಲೆ ಎಲ್ಲ ಹಾಕುವಾಗ ನೀವು ಫ್ಲೇಮ್ ಮಾತ್ರ ಕಮ್ಮಿ ಇಡಿ. ಅದಾದ ನಂತರ ನಿಮಗೆ ನೀರು ಜಾಸ್ತಿ ಬೇಡ, ಜಸ್ಟ್ ನಾನು 4 ಟೇಬಲ್ ಸ್ಪೂನ್ ನೀರು ಹಾಕಿದ್ದೀನಿ. ಜಾಸ್ತಿ ನೀರು ಹಾಕಿದರೆ ಟೊಮೆಟೊ ಗೊಜ್ಜು ಚೆನ್ನಾಗಿ ಬರಲ್ಲ. ನೀರು ಹಾಕದಿದ್ರೂ ಸೂಪರಾಗಿ ಬರುತ್ತೆ. ನೀರೇನು ಹಾಕಬೇಕು ಅಂತಿಲ್ಲ, ಬಟ್ ಸ್ವಲ್ಪ ನಾನು ಇದನ್ನ ತೆಳು ಮಾಡ್ತಾಯಿದ್ದೀನಿ. ಚೂರು 4 ಸ್ಪೂನ್ ನೀರು ಹಾಕಿ 1-2 ನಿಮಿಷ ನೀವು ಅದನ್ನ ಹಾಗೆ ಸೌಟಲ್ಲಿ ತಿರುಗಿಸ್ತಾ ಇದ್ದು ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ಹಾಕಿ ಕೊನೆಗೆ ಮಿಕ್ಸ್ ಮಾಡ್ಕೊಳ್ಳಿ. ಪುದೀನ ಸೊಪ್ಪು ನಾನು ಆಲ್ಮೋಸ್ಟ್ ಎಲ್ಲದಕ್ಕೂ ಹಾಕ್ತೀನಿ, ಯಾಕಂತಂದರೆ ಪುದೀನ ಸೊಪ್ಪುದು ಫ್ಲೇವರ್ ಇದೆಯಲ್ಲ ನನಗೆ ತುಂಬಾ ಇಷ್ಟ. ಮತ್ತು ಪುದೀನ ಸೊಪ್ಪು ಹಾಕೋದ್ರಿಂದ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಆದ್ದರಿಂದ ನಾನು ಪುದೀನ ಸೊಪ್ಪನ್ನು ಯಾವತ್ತೂ ಮಿಸ್ ಮಾಡ್ಕೊಳ್ಳಲ್ಲ. ನಾನು ಒಂದು ಸರಿ ಪುದೀನ ಸೊಪ್ಪು ತಗೊಂಬಂದರೆ ಅದನ್ನ ಆಲ್ಮೋಸ್ಟ್ 1 ತಿಂಗಳ ತನಕ ಫ್ರೆಶ್ ಆಗಿ ಇಟ್ಟಿರ್ತೇನೆ. ಯಾಕಂತಂದರೆ ಅದೊಂದು ಟಿಪ್ಸ್ ಇದೆ, ನೀವು ಹೆಂಗೆ ತುಂಬಾ ಫ್ರೆಶ್ ಆಗಿ ಇಡ್ಬೋದು. ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೇನೆ. ನೀವು ಪುದೀನ ಸೊಪ್ಪನ್ನು ಕೂಡ ತಿಂಗಳುಗಟ್ಟಲೆ ಫ್ರೆಶ್ ಆಗಿ ಹೇಗೆ ಇಡೋದು ಅಂತ ನೋಡ್ಬೋದು. ನೋಡಿದ್ರಲ್ಲ, ಇದು ನಮ್ಮ ಮೆದುವಾಗಿರೋ ಪೂರಿ ಮತ್ತು ಸೈಡ್ ಡಿಶು ಎಷ್ಟು ಸೂಪರ್ ಆಗಿದೆ ನೋಡಿ. ಪೂರಿ ಕ್ರಿಸ್ಪಿಯಾಗಿಯೂ ಇದೆ, ಮೆದುವಾಗಿಯೂ ಇದೆ, ಉಬ್ಬಿ ಕೂಡ ಬಂದಿದೆ. ಅದಕ್ಕೆ ಒಳ್ಳೆ ಸೈಡ್ ಡಿಶ್ ಕೂಡ ರೆಡಿಯಾಗಿದೆ. ತಿನ್ನೋದು ಮಾತ್ರ ಬಾಕಿ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಒಂದು ಸರಿ ನೀವು ಟ್ರೈ ಮಾಡಲೇಬೇಕು, ಅಷ್ಟು ಸೂಪರ್ವಾಗಿರುತ್ತೆ. ನನ್ನ ಇವತ್ತಿನ ಈ ವಿಡಿಯೋ ಅಥವಾ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಎಲ್ಲ ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡ್ತಾನೇ ಇರಿ. ಥ್ಯಾಂಕ್ಸ್ ಎಲ್ರಿಗೂ.